ತನಿಖೆ ಆದ ಮೇಲೆ ಗೊತ್ತಾಗ್ತದೆ. ಅವರು ಇವರು ಗೆಳೆಯರು ಅನ್ನೋ ವಿಚಾರ ನಮ್ಮ ಮಾಹಿತಿ ಬಂದಿದೆ. ಇನ್ನು ಪೊಲೀಸ್ ತನಿಖೆ ಆಗಬೇಕಿದೆ. ಆನಂತರ ಚಿಕ್ಕ ಕಾರಣಕ್ಕಾಗಿ ಈ ಕೊಲೆ ಆಗಿದೆ ಅಂತ ವಿಚಾರವನ್ನು ಪೊಲೀಸ್ ಇಲಾಖೆಯವರು ತಿಳಿಸ್ತಾರೆ. ಪದೇ ಪದೇ ಹತ್ಯೆ ಪ್ರಕರಣಗಳಾಗ್ತಿದೆ. ಪೊಲೀಸ್ ಇಲಾಖೆ ಏನಾದರೂ ಸ್ವಲ್ಪ ವೈಫಲ್ಯ ಏನಾದರೂ ತೋರಿಸ್ತೇವೆ? ಪೊಲೀಸ್ ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ಪ್ರತಿಯೊಬ್ಬನಿಗೆ ಇಂಡಿವಿಜುವಲ್ ಪೊಲೀಸ್ ಸೆಕ್ಯೂರಿಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಗೆಳೆಯರಾಗಿದ್ದವರು ಏನೋ ಚಿಕ್ಕ ಕಾರಣಕ್ಕಾಗಿ ಈ ರೀತಿ ಮಾಡ್ಕೊಂಡಿದ್ದಾರೆ. ಪೊಲೀಸ್ ವೈಫಲ್ಯ ಅಂತ ಹೇಳಿದ್ರೆ ಕೊಲೆ ಆಗಿ ಅವರನ್ನು ಹಿಡಿಯೋದಿದ್ದರೆ ಅಲ್ಲ, ಬೇರೆ ಏನಾದರೂ ವಿಚಾರಗಳಿದ್ದರೆ ಪೊಲೀಸ್ ವೈಫಲ್ಯ ಅಂತ ಹೇಳಿ. ಇದು ಪೊಲೀಸ್ ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಗೆಳೆಯರೊಳಗೆ ಆಗಿರುವಂಥ ವಿಚಾರ. ಆದರೂ ಇನ್ನಷ್ಟು ಸ್ವಲ್ಪ ಕಟ್ಟುನಿಟ್ಟಿನ ಕೆಲಸಗಳನ್ನು ನಾವು ಮಾಡಿದರೂ ಅದಕ್ಕೂ ಜನ ಹೇಳ್ತಾರೆ. ನಾವು ನಿರ್ದೇಶನವನ್ನು ಕೊಡ್ತೀವಿ, 10 ಗಂಟೆಯ ನಂತರ ಯಾರು ಗುಂಪು ಸೇರಬಾರ್ದು, ಅವರನ್ನು ಚದುರಿಸಲಿಕ್ಕೆ ಹೋದರೆ ಅದಕ್ಕೆ ಇನ್ನೊಂದು ವ್ಯವಸ್ಥೆಗಳು ಹೇಳ್ತಾರೆ. ನಮ್ಮ ಇಂಡಿಪೆಂಡೆನ್ಸ್ ಇಲ್ಲ, ನಮ್ಮ ರೈಟ್ ಇಲ್ಲ ಅನ್ನೋ ವಿಚಾರಗಳು ಬರ್ತದೆ. ಒಟ್ಟಿನಲ್ಲಿ ಈಗ ಪೊಲೀಸ್ ಇಲಾಖೆ ಸ್ವಲ್ಪ ಆ ಗುಂಪುಗಾರಿಕೆಯಾಗಿ ಅಲ್ಲಲ್ಲಿ ನಿಲ್ಲುವಂಥದ್ದನ್ನು ತಡೆಗಟ್ಟುವಂಥ ಅವಶ್ಯಕತೆ ಇದೆ ಅಂತ ಹೇಳಲಿಕ್ಕೆ. ಪುತ್ತೂರು ತಾಲೂಕಿನಲ್ಲಿ ಉದ್ಯಮಗಳು ಆರಂಭ ಆದರೂ ಈಗ ಇನ್ಸ್ಟ್ರಕ್ಷನ್ ಅವರಿಗೆ CCTV ಹಾಕಲಿಕ್ಕೆ ಬೇರೆ ಬೇರೆ ಮತ್ತು ನಮ್ಮ ಈ ಭಾಗದಲ್ಲಿ ಸಿಡಿಲು ಮತ್ತು ಮಿಂಚು ಹೆಚ್ಚು ಇರುವುದರಿಂದ ಸ್ವಲ್ಪ ರಿಪೇರಿಯಲ್ಲಿ ಬರ್ತದೆ. ದಿವಸಾಲು ಹೋಗಿ ಅದನ್ನು ಚೆಕ್ ಮಾಡುವಂಥದ್ದು ಆಗೋದಿಲ್ಲ. ಹೆಚ್ಚಿನ ಕಡೆ ಅಳವಡಿಕೆ ನಗರಸಭೆಯಿಂದ ಎಲ್ಲ ಆಗಿದೆ. ಎಲ್ಲ ಉದ್ಯಮಗಳಲ್ಲೂ ಕೂಡ ಈಗ CCTVಯನ್ನು ಕಂಪಲ್ಸರಿ ಮಾಡಿದ್ದೀವಿ. ಆದರೆ ಏನು ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪುತ್ತೂರಿನಲ್ಲಿ ಇವತ್ತು ಒಂದು ದುಃಖದ ಮತ್ತು ಆಘಾತಕಾರಿ ಒಂದು ಘಟನೆ ನಡೆದು, ಇವತ್ತು ಒಬ್ಬ ಯುವಕ ಕಲಾವಿದ, ಅದರಲ್ಲಿ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರಿಗೆ ನಾಯಕತ್ವವನ್ನು ಕೊಟ್ಟು ಸಮಾಜದಲ್ಲಿ ಇವತ್ತು ಸಾಂಸ್ಕೃತಿಕ ಲೋಕಕ್ಕೆ ದೊಡ್ಡ ಕೊಡುಗೆ ಕೊಡಬಲ್ಲಂಥ ಅಕ್ಷಯ್ ಕಲ್ಲೆಗ್ ಅವರ ಮರಣ ಆಗಿದೆ. ಬಹುಶಃ ನಾವೆಲ್ಲ ಈ ರೀತಿಯ ಒಂದು ಮರಣವನ್ನು ನಾವು ಭಾವಿಸಲಿಲ್ಲ. ಯಾಕಂದರೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಒಬ್ಬ ಯುವಕನ ಬರ್ಬರ ಹತ್ಯೆ ಆಗಿದೆ. ಈ ಹತ್ಯೆಯ ಹಿಂದೆ ಏನೇನು ಶಕ್ತಿಗಳಿದೆಯೋ, ಯಾರ್ಯಾರಿದ್ದಾರೋ ಇದನ್ನು ಪತ್ತೆ ಹಚ್ಚುವಂಥ ಕೆಲಸ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ತಕ್ಷಣಕ್ಕೆ ಮಾಡಬೇಕು. ಅದರ ಜೊತೆಯಲ್ಲಿ ಸರ್ಕಾರ ಇವತ್ತು ಅಕ್ಷಯ್ನ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ಕೊಡಬೇಕು. ಯಾಕಂದರೆ ಆ ಕುಟುಂಬ ಇವತ್ತು ನಿರ್ಗತಿಕವಾಗಿದೆ. ಮುಂದಿನ ದಿನಗಳಲ್ಲಿ ತನ್ನ ಕುಟುಂಬದ ಆ ತಂದೆ ತಾಯಿ, ತನ್ನ ಸಹೋದರರ ಏನು ಪಾಲನೆ ಪೋಷಣೆ ಮಾಡಬೇಕಾದಂಥ ಆ ಯುವಕ ಇವತ್ತಿಲ್ಲ. ಅದರ ಜೊತೆಯಲ್ಲಿ ಒಬ್ಬ ಕಲಾವಿದ, ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾದಂಥ ಹುಲಿ ವೇಷ, ಹುಲಿ ಕುಣಿತಕ್ಕೆ ತನ್ನದೇ ಆದಂಥ ಒಂದು ಛಾಪನ್ನು ಪುತ್ತೂರಿನಲ್ಲಿ ಕೊಟ್ಟಂಥ ಯುವಕ. ಅದಕ್ಕಾಗಿ ಸರ್ಕಾರ ಈ ಒಂದು ಅಕ್ಷಯ್ನ ಕೊಲೆಯನ್ನು ಗಂಭೀರವಾಗಿ ಸ್ವೀಕಾರ ಮಾಡಬೇಕು. ತಕ್ಷಣ ಆ ಒಂದು ಯಾರ್ಯಾರು ಕೊಲೆಗಡುಕರಿದ್ದಾರೋ ಅವರನ್ನು ಪತ್ತೆ ಹಚ್ಚಿ ಅವರಿಗೆ ಕಾನೂನಡಿಯಲ್ಲಿ ಸೂಕ್ತ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಇದರ ಹಿನ್ನೆಲೆ ಏನು ಅಂತೇಳಿ ತನಿಖೆ ಮಾಡಬೇಕು. 1 ಕೋಟಿ ಪರಿಹಾರವನ್ನು ಕೊಡಬೇಕು. ನಾನು ಕಂಡುಕೊಂಡಾಗೆ ಕಳೆದ 6 ತಿಂಗಳಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ, ಲಾ ಆ್ಯಂಡ್ ಆರ್ಡರ್ ಕುಸಿದಿದೆ. ಈಗಾಗಲೇ 2 ಹತ್ಯೆಗಳಾಗಿದೆ. ಅದು ಕೂಡ ಯುವಕರ ಹತ್ಯೆಗಳು ನಿರಂತರವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಬೇಕಿದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅಂತೇಳಿ ಸಾಮಾನ್ಯ ಜನ ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಸರ್ಕಾರ ಒಂದು ಕಠಿಣ ನಿರ್ಧಾರವನ್ನು ತಗೊಳ್ಳೋದಿಲ್ವೋ, ಪೊಲೀಸ್ ಇಲಾಖೆ ಯಾವಾಗ ಅಲರ್ಟ್ ಆಗೋದಿಲ್ವೋ, ಪೊಲೀಸ್ ಇಲಾಖೆ ತನ್ನ ರಾತ್ರಿ ಹೊತ್ತು ಬೀಟನ್ನು ಮಾಡ್ತಾ ಇಲ್ವೋ, ಯಾರು ತಪ್ಪಿತಸ್ಥರಿದ್ದಾರೋ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಳೋದಿಲ್ವೋ, ಇಂಥ ಸಂದರ್ಭದಲ್ಲಿ ಇಂಥ ಕೊಲೆಗಳು ಆಗುವಂಥದ್ದು ಸಾಮಾನ್ಯ. ಅದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾಯಿದೆ. ಇದಕ್ಕೆ ನೇರವಾಗಿ ಇವತ್ತು ಗೃಹ ಇಲಾಖೆ, ಸರ್ಕಾರ ಇವತ್ತು ಈ ಒಂದು ಕೊಲೆಗೆ ಬಹುಶಃ ಪರೋಕ್ಷವಾಗಿ ತಮ್ಮ ವೈಫಲ್ಯದಿಂದ ಈ ಕೊಲೆ ಆಗಿದೆ ಅಂತ ಹೇಳಲಿಕ್ಕೂ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಒಟ್ಟು ಇಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು. ಪೊಲೀಸ್ ಇಲಾಖೆ ಇನ್ನು ಮುಂದೆ ಇಂಥ ಯಾವುದೇ ಘಟನೆಗಳಾಗದಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮತ್ತು ಜನಪ್ರತಿನಿಧಿಗಳದ್ದು. ಆ ಕೆಲಸವನ್ನು ಇವತ್ತಿನಿಂದಲೇ ಮಾಡಬೇಕು ಅಂತೇಳಿ ಒಬ್ಬ ಮಾಜಿ ಶಾಸಕನಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ.